ಉಪ್ಪು ಹಣೆ, ನೀಳವಾದ ಸುಂಡಿಲು, ದಂತಗಳು, ಡೊಳ್ಳು ಹೊಟ್ಟೆ ಇದೆಲ್ಲ ಗಣೇಶನ ವೈಶಿಷ್ಟ್ಯ. ಹೌದು, ಗಣೇಶ ಚತುರ್ಥಿ ಹತ್ತಿರ ಬಂತೆಂದ್ರೆ ಎಲ್ಲೆಲ್ಲೂ ವಿಘ್ನ ನಿವಾರಕನ ಮೂರ್ತಿಗಳೇ ರಾರಾಜಿಸುತ್ತೆ. ಅದರಲ್ಲೂ ಕಲೆಗಾರನ ಕೈಚಳಕದಿಂದ ಮೂಡಿಬರುವ ಮೂರ್ತಿಗಳು ಇನ್ನಷ್ಟು ಗಮನ ಸೆಳೆಯುತ್ತೆ. ಅಂತೆಯೇ ಮಂಗಳೂರಿನಲ್ಲಿ ಹಲವಾರು ವರ್ಷಗಳಿಂದ ಕುಟುಂಬವೊಂದು ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಗಮನ ಸೆಳೆದಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಬ್ಬ ಹಬ್ಬ ಹಬ್ಬ, ಇನ್ನಂತೂ ಹಬ್ಬಗಳ ಸೀಸನ್. ನಾಗರ ಪಂಚಮಿ ಬೆನ್ನಲ್ಲೇ ಇದೀಗ ಗಣೇಶ ಚತುರ್ಥಿ ಹಬ್ಬಕ್ಕೆ ಗಣಪತಿ ಮೂರ್ತಿ ತಯಾರಿ ಕೆಲಸ ಆರಂಭವಾಗಿದೆ. ಗಣೇಶ ಚತುರ್ಥಿಗೆ ಕೊರೋನಾದಿಂದಾಗಿ ಸಾಮೂಹಿಕ ಆಚರಣೆಗಳಿಗೆ ಕಡಿವಾಣವಿದ್ರೂ ಗಣೇಶ ಮೂರ್ತಿಗಳಿಗೆ ಹಿಂದಿನಂತೆಯೇ ಬೇಡಿಕೆ ಇದೆ. ವಿಘ್ನ ನಿವಾರಕ, ಮೋದಕ ಪ್ರಿಯ, ಏಕದಂತ, ಗಜಮುಖ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಗಣೇಶನ ಮೂರ್ತಿ ತಯಾರಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಕುಟುಂಬಗಳು ಕೆಲಸವನ್ನ ಆರಂಭಿಸಿದೆ. ಮಂಗಳೂರು ನಗರದ ಮಣ್ಣಗುಡ್ಡಿಯಲ್ಲಿ ಸುಮಾರು 700ರಷ್ಟು ಗಣೇಶ ಮೂರ್ತಿಗಳು ತಯಾರಾಗ್ತಾ ಇದೆ. ಈ ಬಾರಿ ಗಣೇಶ ಚತುರ್ಥಿ ಆಗಸ್ಟ್ 22ಕ್ಕೆ ಇದ್ರೂ ಅಧಿಕ ಮಾಸ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಆಚರಣೆ ಮಾಡುವ ಕೆಲವರು ಅಕ್ಟೋಬರ್ 17ರಂದು ಆಚರಣೆಗೆ ನಿರ್ಧರಿಸಿದ್ದಾರೆ. 25% ಜನ ಅಕ್ಟೋಬರ್ ತಿಂಗಳ ಆಚರಣೆಗೆ ಮೂರ್ತಿ ತಯಾರಿಸಲು ಕೇಳಿಕೊಂಡಿದ್ದಾರೆ. ದೇವರುಗಳನ್ನೆಲ್ಲ ಅಕ್ಟೋಬರ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಸತಿ ನವರಾತ್ರಿ ದೇವಸ್ಥಾನ ಬರೋದು 2 ತಿಂಗಳ ನಂತರ, ಯಾಕಂದರೆ ಅಧಿಕ ಮಾಸ ಇರೋದ್ರಿಂದ. ಸೊ ಅಕ್ಟೋಬರ್ನಲ್ಲಿ 17ಕ್ಕೆ ಚೌತಿ ಇದೆ. ಆಗ ಏನೋ ದೇವರು ಎಲ್ಲರಿಗೆ ಆಯುರ ಕೊಟ್ಟು ಈ ಕೊರೋನಾಸ್ ಹೋಗಿ ಸುಖದ ಇರ್ಬೋದು ಅಂದ್ಕೊಂಡು ಅಕ್ಟೋಬರ್ನ ಮಾಡ್ತಾ ಇದ್ದಾರೆ. ಆಗ ಸಾಧಾರಣ 25% ಆಗ ತಗೊಂಡು ಹೋಗ್ತಿದ್ದಾರೆ. ಪ್ರಸ್ತುತ ಮೂರ್ತಿ ತಯಾರಿಸುವವರೇ ಒಂದು ಮಿತಿ ನಿಗದಿಗೊಳಿಸಿ ಸಿದ್ಧಪಡಿಸ್ತಾ ಇದ್ದಾರೆ. ಸದ್ಯ ಮನೆಗಳಲ್ಲಿ ಪ್ರತಿಷ್ಠಾಪಿಸುವವರಿಗಾಗಿ ಗರಿಷ್ಠ 4ರಿಂದ 5 ಅಡಿಗಳವರೆಗಿನ ಮೂರ್ತಿಗಳನ್ನು ನಿರ್ಮಿಸಲಾಗ್ತಾ ಇದೆ. ಸರ್ಕಾರದ ಮಾರ್ಗಸೂಚಿ ಬಂದ ಬಳಿಕವಷ್ಟೇ ಸಾರ್ವಜನಿಕ ಉತ್ಸವಗಳಿಗೆ ಸಂಬಂಧಿಸಿದ ಗರಿಷ್ಠ ಎತ್ತರದ ಮೂರ್ತಿಗಳು ಸಿದ್ಧವಾಗಲಿದೆ. ನಮಗೆ ಅಂದರೆ ಈ ಪ್ರತಿ ವರ್ಷ ಬರುವಾಗೆ ದೇವರುಗಳು ಬರ್ತಾರೆ. 250, 230, 240 ದೇವರು ಮಾಡ್ತಾ ಇದ್ದೇವೆ. ಚಿಕ್ಕದು ದೊಡ್ಡದಂತೆ ಸಾರ್ವಜನಿಕ ಒಂದು 16 ದೇವರು ಮಾಡ್ತಿದ್ದೆವು. ಈ ಸತಿ ಸ್ವಲ್ಪ ಈ ಸೋಷಿಯಲ್ ಡಿಸ್ಟೆನ್ಸು ಅಂತೇಳಿಕೊಂಡು ದೇವರನ್ನೆಲ್ಲ ಎಲ್ಲ ಸೈಜ್ ಕಡಿಮೆ ಮಾಡಿದ್ದೇವೆ. 12-13 ಫೀಟ್ ಆಗುವಂಥ ದೇವರೆಲ್ಲ ಈ ಸತಿ ಒಂದು 5 ಫೀಟ್ನೊಳಗೆಲ್ಲ ನಿಲ್ಲಿಸಿದ್ದೇವೆ. ಮನೆ ದೇವರು ಹಾಗೇನೆ ಕೆಲವು ಚಿಕ್ಕದೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮನೆಯಿಂದ ಕುಟುಂಬದವರೆಲ್ಲ ದೂರ ಇರೋದು, ಬಾಂಬೆ ಬೆಂಗಳೂರಿಂದ ಬರಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಅವರೆಲ್ಲ ಚಿಕ್ಕದು ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಕಲಾವಿದರು ಮೂರ್ತಿ ತಯಾರಿಸುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಬಾರಿಯ ಸಾರ್ವಜನಿಕ ಹಬ್ಬಕ್ಕೆ ಬ್ರೇಕ್ ಬಿದ್ದಿರುವ ಪರಿಣಾಮ ಗಣೇಶ ಮೂರ್ತಿಗೆ ಸ್ವಲ್ಪ ಮಟ್ಟಿಗೆ ಡಿಮ್ಯಾಂಡ್ ಕೂಡ ಕಡಿಮೆಯಾಗಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.